ನಡ್ಸಾಲು ಪಾದೆಬೆಟ್ಟು ಗ್ರಾಮಸ್ಥರಿಂದ ಪಡುಬಿದ್ರಿ ಕೆಇಬಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಪಡುಬಿದ್ರೆ ಮೆಸ್ಕಾಂ ವ್ಯಾಪ್ತಿಯಲ್ಲಿ ಅನಿಯಮಿತವಾಗಿ ವಿದ್ಯುತ್ ಕಡಿತಗೊಳಿಸಿದ್ದು, ಗುರುವಾರ ಪಡುಬಿದ್ರೆ ನಡ್ಸಾಲು ಪಾದೆಬೆಟ್ಟು ಗ್ರಾಮಸ್ಥರಿಂದ ಪಡುಬಿದ್ರೆ ಕೆಇಬಿ ಕಚೇರಿಗೆ ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ. ಪಡುಬಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿಶೆಟ್ಟಿ ಸಂದರ್ಭ ಮಾತನಾಡಿ, ಗ್ರಾಹಕರಿಂದ ವಿದ್ಯುತ್ ಬಿಲ್ ವಸೂಲಿ ಮಾಡುವಲ್ಲಿ ಪಡುಬಿದ್ರೆ ಮೆಸ್ಕಾಂ ಕಚೇರಿ ಎತ್ತಿದ ಕೈ. ಆದರೆ ಗ್ರಾಹಕರಿಗೆ ಪ್ರಾಮಾಣಿಕ ಸೇವೆ ನೀಡುವಲ್ಲಿ ವಿಫಲವಾಗುತ್ತಿದೆ. ಮಳೆ ಆರಂಭವಾದ ದಿನದಿಂದ ಜನರ ಸಹನೆ ಪರೀಕ್ಷೆ ಮಾಡುವ ರೀತಿಯಲ್ಲಿ ನಿರಂತರ ವಿದ್ಯುತ್ ಕಡಿತ ಮಾಡಲಾಗುತ್ತಿದೆ. ನಮ್ಮ ಸಮಸ್ಯೆ ಬಗ್ಗೆ ಮೆಸ್ಕಾಂ ಕಚೇರಿಯಲ್ಲಿ ದೂರಿದರೆ ಮಳೆ ಗಾಳಿ ಮರದ ರೆಂಬೆಗಳು ತಂತಿಗೆ ತಾಗಿಯೋ ಇಲ್ಲ ಬಿದ್ದು ವಿದ್ಯುತ್ ಕಡಿತವಾಗುತ್ತಿದೆ, ನಾವೇನು ಮಾಡೋಕ್ಕಾಗುತ್ತೆ ಎಂದು ನಮಗೆ ಮರು ಪ್ರಶ್ನೆ ಹಾಕ್ತಾರೆ. ಪ್ರತಿ ವಾರದ ಒಂದು ದಿನ ಗುರುವಾರ ಲೈನ್ ನಿರ್ವಹಣೆ ಎಂಬುದಾಗಿ ವಿದ್ಯುತ್ ಕಡಿತಗೊಳಿಸ್ತಾರೆ. ಆದರೂ ನಿತ್ಯ ವಿದ್ಯುತ್ ಕಡಿತಗೊಳಿಸ್ತಾನೇ ಇದ್ದಾರೆ. ಮೆಸ್ಕಾಂ ಇಲಾಖೆ ಈ ಬಗ್ಗೆ ಮುಂದಿನ 15 ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಂಡು ಪರಿಹಾರ ಮಾಡದಿದ್ದಲ್ಲಿ ಸಾರ್ವಜನಿಕರನ್ನು ಸೇರಿಸಿ ಪಡುಬಿದ್ರೆ ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸುವ ಎಚ್ಚರಿಕೆ ನೀಡಿದ್ದಾರೆ. ನಾನಂದ್ರೆ ನಾನು 100% ನಿಮ್ಮ ಕಾಲನ್ನು ಪಿಕ್ ಮಾಡ್ತೇನೆ ಅಂತ ಹೇಳಿ ಸಾಧ್ಯ. ನಾನು 191% ನಾನು ಚಾರ್ಜ್ ತಗೊಳ್ಳಿಂದ ನಾನು ಎಲ್ಲರದ್ದು ಕಾಲ್ ಪಿಕ್ ಮಾಡ್ತೇನೆ. ನಾನು ಇಲ್ಲಿಗೆ ಬಂದು ಬೈಕದ ತಿನ್ನಿಸೋದಕ್ಕಿಂತ ಪರಿಹಾರ ವಿಕೋಪ ಅಂತಲೇ ಹೇಳಬೇಕಿತ್ತು. ಸ್ವಲ್ಪ ಗಾಳಿ ಮಳೆ ಜೋರಾಗಿರೋದ್ರಿಂದ ಸೊ ನಮಗೆ ಆವಾಗ 2 ಗಂಟೆಗೆ ಒಂದ್ಸರಿ 3 ಗಂಟೆ ಒಂದ್ಸರಿ ಒಂದು 5-10 ನಿಮಿಷ ಆಗ್ತಾ ಇದೆ. ಜನಗಳ ಸಮಸ್ಯೆ ಇರೋದಿದೆ, ಪದೇ ಪದೇ ಯಾಕೆ ಕರೆಂಟ್ ಹೋಗ್ತಾ